ರಾತ್ರಿ ಎಲ್ಲ ಯೋಚನೆ, ಬೆಳಗ್ಗೆ ಏಳಕ್ಕೆ ಮನಸ್ಸಿಲ್ಲ ಮಾರ್ರೆ. ಇವತ್ತು ಚಳಿ ಬೇರೆ, ಒಂಥರ ಮಳೆ, ಹೊತ್ತಿಗೊಂದು ಮಳೆ. ಅಲ್ಲ, ಈಗ ಚಳಿಗಾಲ ಜಾಸ್ತಿ ಅಪ್ಪಸ ಮೇಲೆ ಮಳೆ ಇಟ್ಕೊಂಡಿತ್ತಲ್ಲ ಅನ್ಕ ನನಗೆ ಮಳೆಗೆ ಒಳ್ಳೆ ನಿದ್ರೇನೋ ಬಂತು. ಆದರೂ ಒಂದು 3 ಗಂಟೆವರೆಗೆ ನಿದ್ದೆಯೇ ಬರಲಿಲ್ಲಪ್ಪ. ಇವ್ರದೇ ಒಂಥರ ಯೋಚನೆ ಆಯ್ತು, ಎಂಥ ಗೇಮ್ಸು ಎಂಥ ನಾನು ಫಸ್ಟ್ ಒಂದು ಮೊಬೈಲೆಲ್ಲ ಸರಿ ಮಾಡಿಸ್ಕೊಂಡು ವಾಟ್ಸಪ್ಪೆಲ್ಲ ಹೆಂಗೆ ಮಾಡೋದು ಅನ್ಕ ಕಲ್ತ್ಕೊಂಡು ನಾನು ಅದ್ರ ಕಡೆ ಎಲ್ಲ ಇಂಟ್ರೆಸ್ಟೇ ಕೊಡಲಿಲ್ಲ. ಈಗ ಇವ್ರನ್ನ ಚೆಕ್ ಮಾಡೋಕ್ಕಾರು ನಾನು ಕಲಿಕಾಯ್ತಲ್ಲ. ಹೆಂಗೆ ಮುಂಜಾನೆ ಬೆಳಗ್ಗೆ ಒಳ್ಳೇದಿತ್ತ, ಸೂಪರ್ ಸೀನ್ಸ್ ಅಲ್ಲ. ಅದಕ್ಕೆ ನಾನು ಹಿಂಗೆ ನಿನ್ನೆ ರಾತ್ರಿ ಹೇಳೋದು ಕುಪ್ಪರ ಕಡೆ ಕರ್ಕೊಂಡು ಹೋಗ್ತೆ ಅನ್ಕೊಂಡು ಎಷ್ಟು ಫ್ರೆಶ್ ಆದಂಗೆ ಆಯ್ತಲ್ಲ. ಇನ್ನೊಂದು ಸಲ ಹೋಗ್ಬೇಕ ಯಾವತ್ತಾರು. ಎಂತ ಮುದ್ದಿಯಾರ ಮೇಲೆ ನೀನಿದ್ದಕ್ಕೆ ಒಂದ್ಸಲ ಇರು. ಫಸ್ಟ್ ಹೋಗಿ ಕಾಲೇಜಿಗೆ ಹೋಗಿ, ಮಧ್ಯಾಹ್ನ ಅಟೆಂಡ್ ಆಗಿ ಕಾಲೇಜ್ ಬಂದ್ರೆ ಕೆರೆಗೆರಿ ತುಂಬಿತ್ತು ಅಂತ ಕಾಮ್ಕೋರೇನು. ಈಗೀಗ ಈ ಗಂಡಸಿಗೆ ಸ್ಟೈಲೇ ಜಾಸ್ತಿ. ಈ ತೋಟಕ್ಕೊಪ್ಪಷ್ಟೊತ್ತಿಗೂ ಇಷ್ಟು ಒಳ್ಳೆ ಗಾನ ಬಟ್ಟೆ ಹಾಕೋಯ್ಕ. ಥೋ, ನಿನ್ನೆ ರಾತ್ರಿ ದಿನಾರು ಗೊತ್ತಾಯ್ತಾ, ಇಲ್ಲಿ ಇದ್ರೆ ನಿಂತಿದ್ದಾಡ. ಈ ತೋಟದ ಬದಿಗೆಲ್ಲ ಪ್ಯಾಂಟ್ ಎಲ್ಲ ಹಾಕೋಯ್ಕೆ ಪಂಚಿ ಕಟ್ಕೊಂಡು ಅವರು ಆಗ್ತಪ್ಪ. ಇಷ್ಟು ಗನ ಜೀನ್ಸ್ ಮರ್ರೆ, ಅದು ಆಗೀಕರ್ ಸಾಕಾಗ್ತದ್ರಲ್ಲೆಲ್ಲ ನೀವು ಕ್ವಾಳಿ ಅಂಟಿಸ್ಕೊಬಂದ್ರೆ. ಆ ಮುಣ್ಣೆಂತೂ ಹೋತೇ ಇಲ್ಲ ಕಣಿ. ನೀವು ಜೀನ್ಸ್ ಹಾಕೊಂಡಂದು ಹೊಯ್ಬೇಡಿ ಮರ್ರೆ. ಥೋ, ಎಷ್ಟರಾಗಲಿ ಅದು ಗೊತ್ತದು ಆಗೀಕರೆ. ಬಚ್ಚಾವು ಅದ್ರ ತಿಂದು ಸುದ್ದಿ ಇದ್ದಂಗಿಲ್ಲ. ಹೋಗಿ ಮಾತಾಡ್ಸುವ. ಆಮೇಲೆ ತಿಂಡಿ ಅಂತ ಮಾಡಿದ್ಯೆ? ತಿಂಡಿ ನಾನೆಲ್ಲಿ ಮಾಡೋದು ಮರ್ರೆ, ತಿಂಡಿ ಅಮ್ಮನೆ ಮಾಡೋದು. ಇವತ್ತು ನಾನು ಶಾಲೆಗೆ ಹೋಗಲಿಲ್ಲ. ಹಾಗೆ ಒಂಚೂರು ಮಾತಾಡ್ಕಿದ್ದಿತ್ತು ನಿಮ್ಮ ಹತ್ರ, ಅದಕ್ಕೆ ರಜೆ ಹಾಕಿದೆ ಕಣಿ. ನೀವು ಕಂಡು ಬೆಳಗಿಂದೇ ಇಲ್ಲ. ನಾ ಎಲ್ಲ ಬದಿ ಕಂಡೆ. ಕಡೆ ಮಾವನ ಹತ್ರ ಹೇಳೋದು ಕೇಳ್ರು. ಅವನು ಅಲ್ಲೆಲ್ಲ ತಾಟದ ಹೋಯ್ನೇನು ಅನ್ಕೊಂಡು ಮತ್ತು ಸುಮ್ಮನೆ ಇಕ್ಕೊಂಡೆ. ಒಂದು ಮಾತಾಡೋಕೆ ನೀ ರಜೆ ಅಂತ ಹಾಕಿದ್ದಿತ್ತು. ಅವ್ರು ಆಗ್ತಿರ್ಲಿಲ್ಲ, ಸಾಯಂಕಾಲ ಬಂದು ಮಾತಾಡೋಕ್ಕಿಲ್ದಿತ್ತು. ಇಲ್ದಿರೆ ಭಾನುವಾರ ಮಾತಾಡಿದ್ರೆ ಆಗ್ತಿರ್ಲಿಲ್ಲ. ಸುಮ್ಮನೆ ಹಿಂಗೆ ರಜೆ ಎಲ್ಲ ಹಾಕಿ ವೇಸ್ಟ್ ಮಾಡ್ತೆ ಕಣ್ಣು ನೀನು. ಹೌದಪ್ಪ, ನಾನೊಬ್ಬಳೇ ವೇಸ್ಟ್ ಮಾಡೋದು. ನೀವು ಎಷ್ಟೊತ್ತಿಗೆ ಆ ಮೊಬೈಲ್ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಲ್ಲ, ಅದೆಲ್ಲ ಟೈಮ್ ವೇಸ್ಟ್ ಅಲ್ದ. ಎಂತ ಸಿಕ್ಕತ್ ಮರ್ರೆ ನಿಮ್ಮ ಗೇಮ್ಸ್ ಆಡೋದ್ರೊಳಗೆ. ಅದು ರಾತ್ರಿ ಅಲ್ಲ, ಮಾವಿನ ಹತ್ರ ಹೇಳಿಕೊಡ್ತೆ ಕಡೆ. ನೀವು ಹಿಂಗೆ ಮಾಡ್ತೀರಿ, ರಾತ್ರಿ ನಿದ್ರೆಯೇ ಮಾಡೋದಿಲ್ಲ ಅವ್ರ. ಎಷ್ಟೊತ್ತಿಗೂ ಗೇಮ್ಸ್ ಆಡ್ತಿರ್ತ ಅಂತ ಹೇಳಿಕೊಡ್ತೆ. ಅತ್ತೆ ಹತ್ರ ಹೇಳ್ರಿ, ನೀನು ಕೇಮ್ದೆ ಬೇಡ. ಹಂಗಿಂದಾರ ಮಾಡ್ಬೇಡ ಸುಮ್ಮನೆ. ಮತ್ತೆ ಟೈಮ್ ಪಾಸಿಗೆ ಈಗ ನೀನು ಬಿಸಿ ಇರ್ತೆ, ಮಕ್ಕಳೆಲ್ಲ ಚುಟ್ಟು ದೊಡ್ಡ ಕೈದು ಹೋದ. ನಂಗೂ ತೋಟದಲ್ಲೆಲ್ಲ ನೀರು ಬಿಡಕ್ಕೆ ಹೋದಾಗಲ್ಲ ಒಬ್ಬನೇ ಕೂತ್ಕೊಂಡು ಬೇಜಾರತ್ತ. ಹಂಗೆ ಅಭ್ಯಾಸ ಆಗ್ತದೆ. ಆಯ್ಲಿ, ತೋಟದ ಬದಿಗೆ ಅಭ್ಯಾಸ ಆಯ್ತು, ಅಡ್ಡಿಲ್ಲ. ರಾತ್ರಿ ಎಲ್ಲ ಎಂತಕ್ಕೆ ಮರ ನೀವು ಆ ನಮ್ಮನೆ ಇದು ಮಾಡೋದಾ? ಅದೆಲ್ಲ ಕಣ್ಣಿಗೆಲ್ಲ ಪೆಟ್ಟಾತಿಲ್ಯ ನೀವು ಹಂಗೆ ಮಾಡ್ರೆ ಹೇಳಿ. ಎಷ್ಟು ದಿನ ಆಯ್ತು ನಾನು ಕಾಣ್ತಿದ್ದೆ. ಒಂದು 4-5 ತಿಂಗಳ ಹಪ್ಪಿಗೆ ಬಂತೀವೆಲ್ಲ ಶುರುವಾಯಿ. ಅಂತ ಶುರುವಾಯಿ ಗೇಮ್ಸ್ ಆಡೋಕೆ ಶುರುವಾಯಿ. ಎಷ್ಟು ಟೈಮ್, ಸುಮಾರು ಟೈಮ್ ಆಯ್ತಲ್ಲ ಮರ, ಅರ್ಧ ವರ್ಷ ಹಪ್ಪಕ್ಕೆ ಬಂತು. ನಾನು ಸತ್ಯ ಮಾವಿನ ಹತ್ರ ಹೇಳಿ ಕೊಡುವಳೆ. ಶ್ಯಾಮಲ, ಹಂಗೆಲ್ಲ ಮಾಡಬೇಡಮ್ಮ. ನನಗೆ ಆ ಮೊಬೈಲೇ ಜೀವ. ಅದು ಬಿಟ್ಟು ನನ್ನ ಹತ್ರ ಇಪ್ಪಕ್ಕಾಗ್ತಿಲ್ಲ ಮರೀತಿ. ಇವತ್ತು ಮೊಬೈಲ್ ಜೀವ ಅಂತ್ರಿ, ಇನ್ನೊಂದು ಜೀವ ಅಂತ್ರಿ. ಇನ್ನೊಂದು ದಿವಸ ನಮಗೆ ಬ್ಯಾಡ್ದಿದ್ನೆಲ್ಲ ಅಭ್ಯಾಸ ಮಾಡ್ಕೊಂಡು ಬದುಕು ಕತ್ತೆ ಹೇಳಿಕಂಬ. ಎಂತ ನಿಮ್ದು ಹಂಗಾರೆ? ಎಷ್ಟು ದಿನ ಗೇಮ್ಸ್ ಒಂದು ನನ್ನೊಟ್ಟಿಗೆ ಕೂತ್ಕ ಮಾತಾಡೋದು. ರಾತ್ರಿ ಏನಾರು ಒಂದು ಸ್ವಲ್ಪ ಅದು ಇದು ದಿನದಲ್ಲಿ ಎಂತ ಆಯ್ತು ಹೇಳ್ರಿ, ನಮಗೂ ಒಂದು ಸ್ವಲ್ಪ ಆಯಾಸ ಕಳೆದು ಸಮಾಧಾನ ಇರುತ್ತೆ ಮರ್ರೆ. ಇದು ಮಾತುಕತೆ ಇಲ್ಲ ಎಂತ ಇಲ್ಲ. ಎಷ್ಟು ದಿನ ಆಯಿತು ನಾನು ಸುಮ್ಮನೆ ಇದ್ದೆ ಹೋಯ್ಲಿ ಅಂದ್ಕೊಂಡು. ಮತ್ತು ಮಾತಿಗೆ ಮುಂಚೆ ಬೈತ್ರಿ. ಆ ಜಾಗದ ಗದ್ದೆದೆಲ್ಲ ವಿಚಾರಿಸ್ತಾ ಇದ್ರೆ ಅದೆಲ್ಲ ಅಲ್ಲಲ್ಲಿಗೆ ಬಿಟ್ರಿ. ಎಂಥ ಒಂದು ಜವಾಬ್ದಾರಿ ಇಲ್ಲ, ಎಲ್ಲ ಮಾವೇನೇ ತಗೊಳಕ್ಕೆ. ನಿಮ್ದು ಎಂತ ಇತ್ತು? ಸುಮ್ಮನೆ ಆ ತೋಟಕ್ಕೊಂದು ಹೋಪದು ಸಾಯಂಕಾಲ ಕೊಟ್ಟರೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಹಿಂಗಾರೆ ಹೆಂಗೆ ಹತ್ತು ಮರ ನಮ್ಮ ಬದುಕು ಹೇಳಿಕಂಬ. ನಾನು ಇವತ್ತು ಮಾವಿನ ಹತ್ರ ಹೇಳಿ ಕೊಡೋದೆ. ಅದೊಂದು ದುರಭ್ಯಾಸ ಬಿಡಿಸ್ದೆ ಕಣಿ ನಿಮಗೆ. ಹಂಗೆಲ್ಲ ಮಾಡ್ಬೇಡ ಆಯ್ತು. ನಾನು ಹಿಂಗೆ ಬಿಡ್ಕಲ್ದ, ನಾನು ನಿಧಾನಕ್ಕೆ ಬಿಡ್ತೆ. ಒಂದೇ ಸಲ ಬಿಡೋಕ್ಕಾಗ್ತಿಲ್ಲ. ಅದೆಲ್ಲ ಈಗ ಸಿಗ್ರೆಟ್ ಕುಡುವರಿಗೆಲ್ಲ ಚಟ ಇರುತ್ತೆ ಕಣ. ಹಾಗೆ ಒಂದೇ ಸಲ ಬಿಡೋಕ್ಕಾಗ. ಒಂದ್ಸಲ ಖಂಡಿತಿಲ್ಲಲ್ಲ ಮೊಬೈಲಲ್ಲೆಲ್ಲ ಒಂದು ಹುಡುಗ ಎಲ್ಲ ಬಿಟ್ಟು ಎಂತೆಲ್ಲ ಆಯ್ತಲ್ಲ. ನೀವು ಯಾರನ್ನು ಮಂಗ ಮಾಡ್ತೀರಿ ಮಾರ್ರೆ? ನಾನು ನಿಮ್ಗಿಂತ ಒಂದು 2-3 ವರ್ಷ ಸಣ್ಣಳಿಪ್ಪ ಅಷ್ಟೇ. ನನಗೇನು ಮಕ್ಕಳಂತ ಅನ್ಕೊಡ್ಬೇಡಿ ನನ್ನ. ನೀವು ಯಾರನ್ನ ಮಂಗ ಮಾಡೋದು? ಅವೆಲ್ಲ ಬೇಡ. ನಾಳೆಯಿಂದ ನೀವು ಮೊಬೈಲ್ ಮುಟ್ಕರಿಲ್ಲ ರಾತ್ರಿ. ಇದು ಒಳ್ಳೆ ಕತೆ ಐತಲ್ಲ. ಹಾಂ, ಇದೆಯಾ. ಆಮೇಲೆ ನಾನೀಗ ಮಾಡ್ತಿಪ್ಪದು ಎಂತ ಅನ್ಕೊಂಡಿದ್ದೆ ಮೊಬೈಲಾಗೆ, ಬರೀ ಗೇಮ್ಸ್ ಅಲ್ಲದೆ. ಗೇಮ್ಸ ಎಂಥದ್ದು ಮರೆ, ಒಟ್ಟು ನೀವು ಮೊಬೈಲ್ ಮುಟ್ಕರಿಲ್ಲ ಅಷ್ಟೇ. ಎಲ್ಲಿ ಬಿಡು, ಉದ್ದಾರ ಹಬ್ಬಕ್ಕೆ ಎಂತಾರು ಒಂದು ಮಾರ್ಗ ಹುಡ್ಕೋ ಅನ್ಕೊಂಡು ನಾನು ನಿಂಗೋಸ್ಕರ ಕಷ್ಟಪಟ್ಟು ಇದೊಂದು ದಾರಿ ಹುಡ್ಕೊಂಡಿದ್ದಿದೆ. ಇದಕ್ಕೂ ಕಲ್ಬಿತ್ತತ್ಲ. ನಾವು ಮನೆ ಮಕ್ಕಳು ಮಾಡ್ಕೊಂಡಂಗೆ. ಮೊಬೈಲ್ ನೀವು ಗೇಮ್ಸ್ ಆಡೋದ್ರಿಂದ ನಿಮಗೆ ಎಂಥ ದಾರಿ ಹುಡ್ಕೊಂಡ್ರಿ? ಟೈಮ್ ಪಾಸಿಗೆ ಒಂದು ದಾರಿ ಹುಡ್ಕೊಂಡ್ರಿ ಅಲ್ದ? ಎಲ್ಲ ಮರೀತಿ. ಆ ಗೇಮ್ಸೇ ಬೇರೆ ಥರ. ಆ ಗೇಮ್ಸಲ್ಲೇ ಇಷ್ಟಿಷ್ಟು ಮಾಡ್ಕೊಂತ ಇರುತ್ತೆ ಪಾಯಿಂಟ್. ಅಷ್ಟು ಪಾಯಿಂಟ್ ಮಾಡಿದ್ರೆ ನಮ್ಗೆ ದುಡ್ಡು ಸಿಕ್ಕುತ್ತಾ? ಮನೇಲಿ ಕೂತ್ಕೊಂಡಂಗೆ ದುಡ್ಡು. ಗೊತ್ತಾ ನಿಂಗದು? ನಾನು ಅದಕ್ಕೋಸ್ಕರ ಮರೀತಿ ಹೆಂಗಾರು ಒಂದು ಎಷ್ಟಾರು ದುಡ್ಡು ಮಾಡುವ. ಅದು ಡಾಲರಲ್ಲಿ ಕೊಡ್ತಾರೆ ಗೊತ್ತಾ ನಿಂಗೆ? ಅದು ಯಾರಿಗೆ ಹೇಳೋಕ್ಕಾಗ. ಮತ್ತು ಹೇಳಿರೇ ಸುಮ್ಮನೆ ಇದು ಮಾಡ್ಕೊಂಬಕ್ಕಾಗ. ನಾವು ದುಡ್ಡು ನಮಗೆ ಗೊತ್ತಿರ್ಕಷ್ಟೇ. ನಿಜ ಹೇಳ್ತಿದ್ರಿಯಾ? ಮೊಬೈಲೆಲ್ಲ ದುಡ್ಡು ಮಾಡೋಕತ್ತಾ? ಹೌದೇ ಮರೀತಿ. ನನ್ನ ಫ್ರೆಂಡ್ ಒಬ್ಬ ಹೇಳ್ಕೊಟ್ಟಿದ್ದ ನನಗೆ. ಅದು ಮತ್ತು ಯಾರಿಗೂ ಹೇಳಬೇಡ ಅಂತ ಹೇಳಿದ. ಅದಕ್ಕೆ ನಾನು ಹಿಂಗೆ ಇಷ್ಟು ದಿನ ಹೇಳಿರಲಿಲ್ಲ. ಸುಮಾರು ದುಡ್ಡು ಆಗ್ತಪ್ಪ ಚಿಲ್ರಿ ಅದರೊಳಗೂ. ಸಾಕು, ಒಂದು ಅದು ಇದು ಖರ್ಚಿಗೆ ಮೇಲೆ ಖರ್ಚಿಗೆ ಸಾಕತ್ತು. ಅದು ಒಟ್ಟಿಗೆ ಕೊಡ್ತಾರೆ ಅವರು, ಈಗಲೇ ಕೊಡೋದಿಲ್ಲ. ಒಂದು ಸ್ವಲ್ಪ ಟೈಮ್ ಆಯ್ತು. ಹಂಗಾಗಿ ನಾನು ಕಷ್ಟಪಡ್ತಿದ್ದೆ ಗೊತ್ತಾ ನಿಂಗೆ. ಈಗೆಲ್ಲ ಹೆಂಗೆ ಬೇಕಾದ್ರೆ ದುಡ್ಡು ಮಾಡ್ಲಕ್ಕ. ಮೊಬೈಲ್ ಒಂದು ಲ್ಯಾಪ್ಟಾಪು ಎಲ್ಲ ಇಟ್ಕೊಂಡೆಲ್ಲ ಮಾಡೋದಿಲ್ಲ. ಈಗೆಲ್ಲ ಕೊರೋನಾ ಟೈಮಲ್ಲೆಲ್ಲ ಲ್ಯಾಪ್ಟಾಪಲ್ಲೆಲ್ಲ ಕೆಲಸ ಮಾಡಲಿಲ್ಲ ಜನ ಎಲ್ಲ. ಹಾಗೆ ಇದು ಸಹ. ಅಯ್ಯೋ ಹೌದಾ ಮರ್ರೆ,
ನಿಮ್ಗೆ ಅದೆಲ್ಲ ಗೊತ್ತದ ಸಾಕು. ಅಲ್ಲ ಚೂರು ಪಾರಿ ಇಂಗ್ಲೀಷ್ ಬರ್ತದೆ ನಿಮಗೆ. ಆ ಮೊಬೈಲಲ್ಲಿ ಅದೆಲ್ಲ ಮಾಡೋಕ್ಕೆಲ್ಲ ಹೆಂಗೆ ಮರ್ರೆ ಅದು? ಓ ಅದೆಲ್ಲ ನನಗೆ ಒಂದು ದಿವಸ ಎಕ್ಸ್ಪ್ಲೇನ್ ಮಾಡ್ತಿ, ಈಗ ನಿಂಗೆ ಹೇಳ್ರಿ ಅಂತ ಅರ್ಥತಿಲ್ಲ. ನೀ ಸುಮ್ಮನೆ ಟೀಚರ್ತಿ ಓದೋದಷ್ಟೇ. ನಾನು ಇಷ್ಟೇ ಓದ್ಕೊಂಡು ಮೊಬೈಲಲ್ಲಿ ಎಷ್ಟು ಕೆಲಸ ಮಾಡ್ತಿದ್ದೆ. ನಿನ್ನ ಹತ್ರ ಅದೊಂದು ಪೊಕ್ಕಟಿ ಫೋನ್, ಅದರೊಳಗೆ ಅಂಥದ್ದು ಇರೋದಿಲ್ಲ. ಒಂದು ದಿವಸ ಪುರ್ಸೊತ್ತಲ್ಲಿ ನಿಂಗೆ ಹೇಳ್ತೆ ನಾನು, ಯಾರಿಗೆ ಮತ್ತೆ ಹೇಳೋಕ್ಕಾಗ ನೀನು. ಅದಕ್ಕೆ ನಾನು ಹೇಳೋದಿಲ್ಲ. ನನ್ನ ಫ್ರೆಂಡ್ ಹೇಳಿದ ಯಾರಿಗೆ ಹೇಳ್ಬೇಡ ಮರಿ ಅನ್ಕೊಂಡು. ಮುಂದೊಂದು ದಿವಸ ಹೇಳಿ ಕೊಡ್ತೆ. ಈಗ ನಾನು ನನ್ನಷ್ಟಕ್ಕೆ ಮಾಡ್ತೆ ಬಿಡು, ಒಂಚೂರು ದುಡ್ಡು ಗಿಟ್ಟು ಮಾಡ್ಕೊಂಬ. ನೀವು ದುಡ್ಡು ಮಾಡ್ಕೊಂತೀರಿ ಅಂದರೆ ನನಗೇನು ತೊಂದರೆ ಇಲ್ಲ. ನೀವು ಬೇಕಾದ್ರೆ ರಾತ್ರಿ ಇಡೀ ಮೊಬೈಲ್ ಉಪಯೋಗಿಸಿ. ನಿಂತ್ಕ ತಿಂಡಿ ತಿಂತಕ್ಕ, ಯಾರಿಗೂ ಹೇಳ್ಬೇಡ ಈ ವಿಷಯ ಮಾತ್ರ. ನಾನಿಂತ ಈ ಗೇಮ್ಸಿನ ವಿಷಯ ಯಾರಿಗೂ ಹೇಳೋದಿಲ್ಲ ಮರೆ. ನೀವು ನನಗೂ ಹೇಳ್ಕೊಡ್ಬೇಡಿ. ನಂಗೆ ಮತ್ತೆ ಕೈ ಬಾಯಿ ಸುಮ್ಮನೆ ಇರೋದಿಲ್ಲ. ಅವ್ರು ಶಾಲೆಗೆ ಬೇರೆ ಟೀಚರಿಗೆಲ್ಲ ಹೇಳಿದೆ. ಸದ್ಯ ಹಿಂಗೆ ನಿಮ್ಮಷ್ಟಕ್ಕೆ ನೀವು ದುಡ್ಡು ಮಾಡ್ಕೊಂತ ಕಣಿ. ಕಡೆ ತುಂಬ ದುಡ್ಡು ಆದ್ಮೇಲೆ ಬೇಕಾರೆ ಯಾರಿಗಾರ ಹೇಳ್ರಿ ಸೇಮಾನಿಲ್ಲಕ್ಕ. ಅದಕ್ಕೆ ನಿಂಗೆ ಜಾಣೆ ಅಂತ ಹೇಳುದು ಕಾಣ್. ಚೂರು ಸೂಕ್ಷ್ಮ ಹೇಳಿದ್ರು ಕೂಡಲೇ ನಿಂಗೆ ಗೊತ್ತಾಯ್ತು. ಆಯ್ತು, ನಾನು ಅಜ್ಜರ ಕೈಕಲ್ಲಿ ತೊಳ್ಕೊಂಡು ತಿಂಡಿ ತಿಂತೆ. ನೀನೇನು ಹಾಕಿ ಕೊಡೋದು ಬೇಡ, ನಾ ಐಕಂತೆ. ಈ ಸುಧಾರಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು. ಅಯ್ಯಪ್ಪ, ನಮ್ಮ ಮನೆಯವರಿಗೂ ಅಂತೂ ಜ್ಞಾನೋದಯ ಆತಿತ್ತಲ್ಲ, ಅದೇ ಒಂದು ಖುಷಿ ಅದು ಅಂತ ಅಂದ್ಕೊಂಡಿದ್ದೆ ಮಾರ್ರೆ. ಸೊ ಈಗ ಗೊತ್ತಾಯ್ತು. ಈಗ ಮುಂಚೆ ಹಿಂಗೆ ಹೇಳಿರೆ ನಾನು ಇಷ್ಟ ಮನ ಪಡ್ತೇ ಇರಲಿಲ್ಲ.